ವ್ಯಾಲೆಂಟೈನ್ಸ್ ಡೇ ಆಚರಣೆಯನ್ನ ಶ್ರೀರಾಮ ಸೇನೆ ಹಲವು ವರ್ಷಗಳಿಂದ ವಿರೋಧಿಸುತ್ತಾ ಬಂದಿದ್ದು ಈ ವರ್ಷ ಕೂಡ ವಿರೋಧಿಸುತ್ತೆ. ನಾಳೆ ಶ್ರೀರಾಮ ಸೇನೆ ಇಡೀ ರಾಜ್ಯಾದ್ಯಂತ ಪೊಲೀಸರ ಸಹಕಾರದೊಂದಿಗೆ ಪಾರ್ಕುಗಳಲ್ಲಿ, ಪಾರ್ಲರ್ಗಳಲ್ಲಿ ಮತ್ತು ಹೋಟೆಲ್ಗಳ ಮೇಲೆ ನಿಗಾ ಹರಿಸಲಿದೆ ಅಂತ ಶ್ರೀರಾಮ ಸೇನೆಯ ಸಂಸ್ಥಾಪಕ ಪ್ರಮೋದ್ ಮುತಾಲಿಕ್ ತಿಳಿಸಿದ್ದಾರೆ ಎಂದು ಇಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಈ ರೀತಿಯ ಆಚರಣೆಯು ಅನೈತಿಕ ವ್ಯವಹಾರ, ಡ್ರಗ್ಸ್ ಮಾಫಿಯಾ, ಸೆಕ್ಸ್ ಮಾಫಿಯಾ ಇತ್ಯಾದಿಗಳಿಗೆ ಕಾರಣ ಆಗುತ್ತೆ. ಇದು ಮಲ್ಟಿ ನ್ಯಾಷನಲ್ ಕಂಪನಿಗಳ ಮಾರ್ಕೆಟ್ ಸ್ಟ್ರಾಟಜಿ. ಹಾಗಾಗಿ ಇದನ್ನು ವಿರೋಧಿಸ್ತಾ ಇದ್ದೇವೆ ಅಂತ ಹೇಳಿದರು. ನಾವು ಪ್ರತಿ ವರ್ಷ ವ್ಯಾಲೆಂಟೈನ್ಸ್ ಡೇ ಅನ್ನ ವಿರೋಧ ಮಾಡ್ತಾ ಬಂದಿದ್ದೀವಿ, ಎಚ್ಚರಿಕೆಯನ್ನು ಕೊಟ್ಟಿದ್ದೀವಿ. ನಾಳೆ ಕೂಡ ಶ್ರೀರಾಮ ಸೇನೆ ಸಂಘಟನೆ ಇಡೀ ರಾಜ್ಯಾದ್ಯಂತ ಪೊಲೀಸರ ಸಹಕಾರದೊಂದಿಗೆ ಪಾರ್ಕ್ನಲ್ಲಿ, ಪಾರ್ಲರ್ನಲ್ಲಿ, ಹೋಟೆಲ್ಗಳಲ್ಲಿ ಎಲ್ಲ ಕಡೆಗೆ ಗಮನ ಇಟ್ಟು ಈ ರೀತಿಯ ಅವ್ಯವಹಾರ, ಅನೈತಿಕತೆ, ಡ್ರಗ್ ಮಾಫಿಯಾ, ಸೆಕ್ಸ್ ಮಾಫಿಯಾ, ಮಲ್ಟಿ ನ್ಯಾಷನಲ್ ಕಂಪನಿಗಳ ಮಾರ್ಕೆಟು ಇದೆಲ್ಲ ವಿಪರೀತ ನಡೆಯುವಂಥ ಪ್ರಕ್ರಿಯೆಯನ್ನು ತಡೆಯುವಂಥ ಪ್ರಕ್ರಿಯೆ ನಾಳೆ ನಾವು ಮಾಡೇ ಮಾಡ್ತೀವಿ. ಕಾನೂನುಬದ್ಧವಾಗಿ